ವೈದ್ಯರ ಮೇಲೆ ನಡೆಯುತ್ತಿರುವ ಹಲ್ಲೆ ಪ್ರಕರಣವನ್ನು ತಡೆಯಲು ವೈದ್ಯರು ಮತ್ತು ಸಾರ್ವಜನಿಕರ ನಡುವೆ ನಂಬಿಕೆ ವಿಶ್ವಾಸವನ್ನು ಬೆಳೆಸಲು ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯ ವೈದ್ಯರಿಬ್ಬರು ಇದೀಗ ಬೆಂಗಳೂರಿನಿಂದ ಮಂಗಳೂರಿನ ತನಕ ಸೈಕಲ್ ಜಾಥಾ ನಡೆಸುತ್ತಿದ್ದು ಪುತ್ತೂರಿಗೆ ಆಗಮಿಸಿದ್ದಾರೆ. ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯ ಐಸಿಯು ತಜ್ಞ ವೈದ್ಯರಾದ ಡಾಕ್ಟರ್ ಜಸ್ಟಿನ್ ಗೋಪಾಲ್ ದಾಸ್ ಮತ್ತು ಡಾಕ್ಟರ್ ನಿಖಿಲ್ ನಾರಾಯಣಸ್ವಾಮಿ ಅವರು ವೈದ್ಯರ ಮತ್ತು ಸಾರ್ವಜನಿಕರ ನಡುವೆ ಇರುವ ಅಪನಂಬಿಕೆ ತಡೆಯುವ ನಿಟ್ಟಿನಲ್ಲಿ ಮತ್ತು ಪರಸ್ಪರ ವಿಶ್ವಾಸ ಬೆಳೆಸುವ ನಿಟ್ಟಿನಲ್ಲಿ ಸೈಕಲ್ ಜಾಥಾ ನಡೆಸುತ್ತಿರುವ ವೈದ್ಯರು ಬೆಂಗಳೂರಿನ ಐಎಂಎ ಹಾಲ್ ಬಳಿಯಿಂದ ಭಾನುವಾರ ಬೆಳಗ್ಗೆ 2 ಸೈಕಲ್ಗಳಲ್ಲಿ ಹೊರಟಿರುವ ಡಾಕ್ಟರ್ ಜಸ್ಟಿನ್ ಗೋಪಾಲ್ ದಾಸ್ ಮತ್ತು ಡಾಕ್ಟರ್ ನಿಖಿಲ್ ನಾರಾಯಣಸ್ವಾಮಿ ಅವರು ಸುಮಾರು 400 ಕಿಲೋಮೀಟರ್ ದೂರ ಸಂಚರಿಸಿ ಅರಿವು ಮೂಡಿಸಿದ್ದಾರೆ. ಇಂದು ಮಧ್ಯಾಹ್ನ ಪುತ್ತೂರು ನಗರಕ್ಕೆ ಆಗಮಿಸಿದ ಅವರು ಪುತ್ತೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಬದಲಾವಣೆಯ ಉದ್ದೇಶಕ್ಕಾಗಿ ಈ ಜಾಥಾ ಹಮ್ಮಿಕೊಂಡಿದ್ದೇವೆ ಎಂದ ಅವರು ವೈದ್ಯರ ಮತ್ತು ಜನರ ನಡುವೆ ಉತ್ತಮ ಸಂವಹನಗಳ ಅಗತ್ಯವಿದೆ. ಜನರು ವೈದ್ಯರಲ್ಲಿ ನಂಬಿಕೆ ಇಡಬೇಕು ಮತ್ತು ವೈದ್ಯರು ಜನರೊಂದಿಗೆ ಬಾಂಧವ್ಯತೆ ಬೆಳೆಸಿಕೊಳ್ಳಬೇಕು. ವೈದ್ಯರ ಮೇಲೆ ಹಲ್ಲೆ ನಡೆಸುವ ಪ್ರಕ್ರಿಯೆ ಸರಿಯಲ್ಲ. ಶಾಂತಿಯುತ ಪ್ರತಿಕ್ರಿಯೆ ನೀಡುವ ಮನೋಭಾವ ಬೆಳೆಯಬೇಕು. ಹಲವು ಸಂದರ್ಭದಲ್ಲಿ ಸಂವಹನ ಕೊರತೆಯಿಂದಾಗಿ ಗೊಂದಲಗಳು ಸಂಭವಿಸುತ್ತಿದೆ. ರೋಗಿಗಳ ಕುಟುಂಬಸ್ಥರು ಗೊಂದಲ ಸೃಷ್ಟಿಸುವುದಕ್ಕಿಂತಲೂ ಮೂರನೇ ವ್ಯಕ್ತಿಗಳು, ಸಮಾಜಘಾತುಕ ಶಕ್ತಿಗಳು ಗೊಂದಲ ಸೃಷ್ಟಿಸಿ ವೈದ್ಯರ ಮೇಲೆ ಹಲ್ಲೆ ನಡೆಸುವ ಕೆಲಸಕ್ಕೆ ಮುಂದಾಗುತ್ತಿದ್ದಾರೆ. ಇದು ತಮ್ಮ ಬೆಳವಣಿಗೆಯಲ್ಲ ಎಂದು ಹೇಳಿದರು. So these are the things that is necessary, so where we can improve communication. So we want hopefully societies, Manantara societies, councils, independent hospital owners, so piecemeal action level under jotege ಕೆಲಸ ಮಾಡಿದ್ರೆ we can make a better communication and hopefully that will translate into trust. ಇವಾಗ ಟ್ರಸ್ಟ್ ಇಶ್ಯೂ ಆಗಿದೆ, ಯಾರಿಗೂ ಟ್ರಸ್ಟ್ ಅನ್ನೋದು ಕಮ್ಮಿ ಆಗಿದೆ. ಆ ಟ್ರಸ್ಟ್ ಯಾವಾಗ ಮಾತಾಡೋದು ಸರಿ ಇದ್ದರೆ ಅವಾಗ ಅದನ್ನು ಇಂಪ್ರೂವ್ ಆಗುತ್ತೆ ನನ್ನ ಉದ್ದೇಶ. ಬಟ್ ದಿಸ್ ಇಸ್ ಅ ಲಾಂಗ್ ಟರ್ಮ್ ಪ್ರಾಜೆಕ್ಟ್. ಒಂದು ದಿವಸ ಎದುರಿಸೋದಾಗಲ್ಲ. ನಾನು ಜನ ಸೈಕಲಲ್ಲಿ ಹೋದ್ರೆ ಆಗಲ್ಲ. ಯೋಚನೆ ಆಗೋದು ಇಟ್ ಹ್ಯಾಸ್ ಟು ಬಿ ಕಂಟಿನ್ಯೂಸ್. ಸೊ ಅದಕ್ಕೋಸ್ಕರ ನಮ್ಮ ಪ್ರಕಾರ ಅಟ್ಲೀಸ್ಟ್ ಇಟ್ ಹ್ಯಾಸ್ ಟು ಬಿ ಚೇಂಜ್ ಲೈಕ್ ನಾವು ಕೌನ್ಸಿಲಿಂದ ತುಂಬ ಜನ ಡಾಕ್ಟರ್ಗೆ ಜಸ್ಟ್ ದಟ್ ಚೇಂಜ್ ಹ್ಯಾಸ್ ಟು ಹ್ಯಾಪನ್ ಅಟ್ ಸಮ್. We as one together has to work and engage with the number. Number 2 is that violence prakara, there is no reason to hit anybody. So, and number 2 is that most of the people who hit are anti-social people. I'm sure cousins irtare, they are always in trouble. They are hitting people from childhood. Going to police station once or twice, no problem, they get out. ಸುದ್ದಿಗೋಷ್ಠಿಯಲ್ಲಿ ಐಎಂಎ ಕರ್ನಾಟಕದ ಹೆರಾಸ್ಮೆಂಟ್ ಸೆಲ್ನ ಅಧ್ಯಕ್ಷ ಡಾಕ್ಟರ್ ಗಣೇಶ್ ಪ್ರಸಾದ್ ಮುತ್ರಾಚೆ, ಪುತ್ತೂರಿನ ಆಸ್ಪತ್ರೆ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಶ್ರೀಪತಿ ರಾವ್, ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಪ್ರಸಾದ್ ಕೌಶಲ್ ಶೆಟ್ಟಿ, ಪುತ್ತೂರಿನ ವೈದ್ಯರಾದ ಡಾಕ್ಟರ್ ಭಾಸ್ಕರ್, ಡಾಕ್ಟರ್ ರವೀಂದ್ರ ಉಪಸ್ಥಿತರಿದ್ದರು.